ನಮಸ್ಕಾರ. ಸಖಿ ಸಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೊಂದು ಕಾಲವಿತ್ತು, ಹೆಣ್ಣಾದವಳು ಹೊರಗಡೆ ದುಡಿಯಲು ಹೋಗಬಾರದು ಅನ್ನೋ ನಿರ್ಬಂಧಗಳಿದ್ದ ಕಾಲ. ಅಂದಿನ ಕಾಲದಲ್ಲಿ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿದ್ದಂತಹ ಮಹಿಳೆ ಇಂದು ಆಕಾಶದೆತ್ತರಕ್ಕೆ ಹಾರಬಲ್ಲಳು, ನೀರಿನಲ್ಲಿ ಎಂಜಿನ್ ಚಲಾಯಿಸಬಲ್ಲಳು. ಇತ್ತೀಚಿನ ದಿನಗಳಲ್ಲಿ ಉದ್ಯೋಗವಿಲ್ಲದ ಮಹಿಳೆನೇ ಇಲ್ಲ, ಹೆಣ್ಣು ಸಾಧನೆ ಮಾಡಿರದ ಕ್ಷೇತ್ರನೇ ಇಲ್ಲ. ಅಡುಗೆ ಮನೆಯಿಂದ ಹೊರಬಂದ ಮಹಿಳೆ ಇಂದು ಬೈಕ್, ಕಾರು, ಬಸ್ಸು, ಕ್ರೇನ್ ಅಷ್ಟೇ ಯಾಕೆ ವಿಮಾನವನ್ನ ಕೂಡ ಚಲಾಯಿಸಬಲ್ಲಳು. ಇಂತಹ ಸ್ವಾಭಿಮಾನಿ ಮಹಿಳೆಯರ ಸಾಲಿಗೆ ಸೇರುವ ಇವರು ಒಬ್ಬಾಕೆ ಆಟೋ ಚಾಲಕಿ. ಹೌದು ಪ್ರಿಯ ವೀಕ್ಷಕರೇ, ನಿಮ್ಮ ನೆಚ್ಚಿನ ಇಂದಿನ ಸಖಿ ಸಮಯ ಕಾರ್ಯಕ್ರಮದಲ್ಲಿ ಬದುಕಿಗಾಗಿ ಆಟೋ ರಿಕ್ಷಾ ನೆಚ್ಚಿಕೊಂಡ ಮಹಿಳೆಯ ಸಾಹಸಗಾಥೆಯನ್ನ ನಿಮ್ ಜೊತೆ ಹಂಚಿಕೊಳ್ಳಲಿದ್ದೇವೆ. ಇಂದಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಪೂರ್ಣಿಮಾ ಶೆಟ್ಟಿ. ಪೂರ್ಣಿಮಾ ಶೆಟ್ಟಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಇಚ್ಛಾಶಕ್ತಿಯ ಜೊತೆಗೆ ಸಾಧಿಸುವ ಛಲವೊಂದಿದ್ದಲ್ಲಿ ಯಾವುದೇ ಕೆಲಸದಲ್ಲೂ ಯಶಸ್ಸು ಕಾಣಬಹುದು ಅನ್ನೋದಕ್ಕೆ ಪೂರ್ಣಿಮಾ ಅವರು ಬೆಸ್ಟ್ ಎಕ್ಸಾಂಪಲ್. ಹಿರಿಜೀವಗಳ ಸೇವೆ ಹಾಗೂ ಪ್ರಯಾಣಿಕರ ನೆಚ್ಚಿನ ರಿಕ್ಷಾ ಚಾಲಕಿಯಾಗಿ ದಿಟ್ಟ ಮಹಿಳೆ ಎನಿಸಿಕೊಂಡಿದ್ದಾರೆ. ತಮ್ಮ ಸ್ವಾಭಿಮಾನದ ಬದುಕಿಗಾಗಿ ಆಟೋ ರಿಕ್ಷಾ ಚಾಲಕಿಯಾಗಿ ಎಲ್ಲರಿಗೆ ಮಾದರಿ ಎನಿಸಿಕೊಂಡಿದ್ದಾರೆ. ಇವರು ಪೂರ್ಣಿಮಾ ಶೆಟ್ಟಿ, ಪತಿ ಜಯಾನಂದ ಶೆಟ್ಟಿ. ಪುಟ್ಟ ಮಗಳ ಜೊತೆ ಚಿಕ್ಕ ಸಂಸಾರ. ವೃತ್ತಿ ಆಟೋ ಚಾಲಕಿ. ಮನೆಯಲ್ಲಿ ಕಡುಬಡತನ. ಪತಿ ರಿಕ್ಷಾ ಚಾಲಕ. ಅದೊಂದು ದಿನ ಜಯಾನಂದ ಶೆಟ್ಟಿಗೆ ಅನಾರೋಗ್ಯ ಬಂದುಬಿಡ್ತು. ಆ ಕಾರಣದಿಂದ ಚಾಲನೆ ವೃತ್ತಿಯನ್ನ ಬಿಟ್ಟು ಬೇರೆ ಉದ್ಯೋಗದ ಕಡೆ ವಾಲಿದ್ರು. ಇನ್ನು ಸ್ವತಃ ಪೂರ್ಣಿಮಾ ಶೆಟ್ಟಿ ಜೀವನ ಸಾಗಿಸೋದಕ್ಕಾಗಿ ಪತಿಯಿಂದ ರಿಕ್ಷಾ ಚಾಲನೆಯ ತರಬೇತಿ ಪಡಿತಾರೆ. ಒಂದೇ ವಾರದಲ್ಲಿ ತರಬೇತಿ ಪಡೆದು ರಿಕ್ಷಾ ಚಾಲಕಿಯಾದ್ರು. ವಾಹನಗಳನ್ನು ಕಂಡು ಹೆದರ್ತಾ ಇದ್ದ ಇವರು ಇಂದು ಎಲ್ಲರ ಅಚ್ಚುಮೆಚ್ಚಿನ ಆಟೋ ಡ್ರೈವರ್. ಇವರು ತನ್ನ ಜೀವನಕ್ಕೋಸ್ಕರ ಮಾತ್ರ ದುಡಿಯದೆ ಪರೋಪಕಾರಿ ವ್ಯಕ್ತಿತ್ವವುಳ್ಳವರು ಕೂಡ. ಹಿರಿಯ ನಾಗರಿಕರು ಬಂದ್ರೆ ಅವರ ಸೇವೆ ಮಾಡ್ತಾರೆ. ಅಸಹಾಯಕತೆಯಿಂದ ಬಂದು ತನ್ನ ಆಟೋದಲ್ಲಿ ಕುಳಿತವರಿಗೆ ಮಾನವೀಯತೆ ದೃಷ್ಟಿಯಿಂದ ಉಚಿತ ಸೇವೆಯನ್ನು ಕೊಡ್ತಾರೆ. ಈ ವೃತ್ತಿಯಲ್ಲಿ ನೆಮ್ಮದಿ ಕಾಣುವ ಪೂರ್ಣಿಮಾ ಮುಂದೊಂದು ದಿನ ಪಿಕಪ್ ಕಲಿಯುವ ಆಸೆಯನ್ನು ಹೊಂದಿದ್ದಾರೆ. ಇವರ ಕನಸು ನನಸಾಗ್ಲಿ ಅನ್ನೋದೇ ನಮ್ಮ ಹಾರೈಕೆ. ಪೂರ್ಣಿಮಾ, ಮಹಿಳೆಯೊಬ್ಬರು ಆಟೋ ಡ್ರೈವರ್ ಅಂದ್ರೆ ಅದೊಂದು ದೊಡ್ಡ ಸವಾಲು. ಆ ಸವಾಲನ್ನು ನೀವು ಹೇಗೆ ನಿಭಾಯಿಸ್ತೀರಿ? ತುಂಬ ಗಂಡಸರೊಟ್ಟಿಗೆ ಪಾರ್ಕಿಂಗ್ನಲ್ಲಿ ಹೇಗೆ ಒಂದು ಮಾಡುದು, ಗಾಡಿ ಓಡಿಸೋದು ಬೇಡ ಆಗ್ಬೋದು, ಕೆಲವರು ಸವಾಲು ನನಗೆ ಎದುರಾಯಿತು. ಆದರೆ ಅದನ್ನೆಲ್ಲ ಒಂದು ಮಾಡೋಣ, ನೋಡೋಣ, ಟ್ರೈ ಮಾಡೋಣ ಹೇಗಾಗುತ್ತೆ ಅನ್ನೋ ಒಂದು ನನಗೆ ಆಸೆ ಆಯಿತು. ಮತ್ತೊಂದು ಕೂಡ ಛಲ, ಒಂದು ಯಾಕೆ ಅವರ ಗಂಡಸರಾಗಿ ನಾವು ದುಡಿಬಾರ್ದ. ಮತ್ತೆ ಎಲ್ಲ ನಮ್ಮ ಏರಿಯಾದವರು, ನಮ್ಮ ಊರಿನವರು, ಪಾರ್ಕಿಂಗ್ನವರು ಎಲ್ಲ ಸಪೋರ್ಟ್ ಮಾಡಿದ್ರು. ಅದರಿಂದ ಅದು ಸ್ವಲ್ಪ ಈಸಿ ಆಯಿತು. ಮತ್ತೆ ಈಗ ನಾನು ಡ್ರೈವರ್ ಆಗಿ ಕೆಲಸ ಮಾಡಿದೆ. ಅದೇನು ದೊಡ್ಡ ವಿಷಯ ಆಗಲಿಲ್ಲ ನನಗೆ ಸವಾಲು ಅಂತ, ಈಸಿ ಆಯಿತು. ಒಂದು ವಾರ, ಒಂದು ತಿಂಗಳು ಕಷ್ಟ ಆಯಿತು ಸ್ವಲ್ಪ. ಜನಗಳು ಕೆಲವರು ಹೇಳ್ತಾರೆ ಬೇಡ, ಕೆಲವರು ಹೇಳ್ತಾರೆ ಮಾಡು ಅಂತ. ಮತ್ತೆ ನನ್ನ ಗಂಡ ಒಂದು ತುಂಬಾ ಪ್ರೋತ್ಸಾಹ ಕೊಟ್ಟು, ಅದೇ ಕಾರಣ ಅದು ಸವಾಲೆಲ್ಲ ನಂಗೆ ಹಿಡಿದು ಇದು ಹಾಗೆ. ಅದರಿಂದಲೇ ನಿಮಗೆ ಉತ್ತೇಜನ. ಹೌದೌದು. ಈ ಮಹಿಳೆಯರು ಒಂದು ಆಟೋ ಓಡಿಸ್ತಾರಂದ್ರೆ ಹೆಚ್ಚು ಜನ ಒಂದು ಕಣ್ಣಿಟ್ಟಿರ್ತಾರೆ, ಮಹಿಳೆ ಒಬ್ಳು ಆಟೋ ಚಾಲಕಿ ಮಾಡ್ತಾಲ್ಲ ಅನ್ನುವಂಥದ್ದು. ನಿಮ್ಗೆ ಹೇಗೆ ಅನಿಸ್ತಾ? ಅದು ಕೂಡ ಆಯ್ತು. ಯಾಕೆಂದ್ರೆ ಕೆಲವರು ಹೇಳಿದ್ರು ಮಹಿಳೆಯರು ಅದೆಲ್ಲ ಯಾಕೆ, ಆಕ್ಟಿವ್ ಓಡಿಸಬಹುದು, ಬೇರೆ ಕಾರ್ ಓಡಿಸಬಹುದು, ಇದೆಲ್ಲ ಯಾಕೆ ಅಂತ ಸ್ವಲ್ಪ ಬೇರೆ ಜನಗಳೆಲ್ಲ ನೋಡಿದ್ರು. ಆದ್ರೆ ನಾನು ಅದನ್ನೆಲ್ಲ ಕಿವಿಗೆ ಹಾಕಿಕೊಳ್ಳಲಿಲ್ಲ. ನನಗೆ ಹೇಗೆ ಅನಿಸ್ತದೆ, ನನ್ನ ಮನಸ್ಸಿಗೆ ಯಾವುದು ಸರಿ, ನಾವೇನು ಕೆಲಸ ಅಂದ್ರೆ ಯಾವ್ದು ಕೆಲಸ ಮಾಡ್ಬೋದು, ಅದಕ್ಕೆ ಆಟೋ ಒಂದು ಯಾಕೆ ಓಡಿಸಬಾರ್ದು ಅಂತ ಅದು ಒಂದು ವಾಹನದಲ್ಲಿ ಒಂದು ಸ್ವಲ್ಪ ಚಿಕ್ತು, ಹಾಗೆ ನನಗೆ ಸರಿ ಆಗ್ಬಹುದು ಅಂತ ನಾನು ಆರಿಸ್ಕೊಂಡೆ. ಮತ್ತೆ ನನಗೆ ಅಷ್ಟು ಈಸಿ ಆಯ್ತು.
ಮತ್ತೇನು ತೊಂದ್ರೆ ಇಲ್ಲ. ಅದರಿಂದ ನಿಮ್ಗೆ ಸಮಸ್ಯೆ ಇಲ್ಲ. ಮಾಡಿದ್ರು ಅದು ಯಾಕೆ ಅದು ಆಟೋ ಓಡಿಸುದು ಬಹಳ ಒಂದು ಚಿಕ್ಕದಾಗಿ ಕೆಲವರು ಕಾಣ್ತಾರೆ, ಆದ್ರೆ ಈಗ ಅದನ್ನೇ ಅವರು ದೊಡ್ಡದಾಗಿ ಕಾಣ್ತಾ ಇದ್ದಾರೆ. ನಾನೊಂದು ಆಟೋ ಓಡಿಸಿ ಇಷ್ಟೊಂದು ಇದು ಮಾಡ್ತೇನೆ ಅಂತ ಕೆಲವರಿಗೆ ಅನಿಸ್ಲಿರ್ಲಿಲ್ಲ. ಇದು ಓಡಿಸ್ತಾಳೆ, ಅರ್ಧದಲ್ಲಿ ಕೈ ಬಿಡ್ಬೋದು, ಆದ್ರೆ ನಾನು ಬಿಡ್ಲಿಲ್ಲ ಅದನ್ನ. ಇದು ಕೊನೆಯವರೆಗೂ ಇರ್ಬೇಕು. ಆಟೋ ಓಡಿಸ್ತಾನೆ ಲೈಸೆನ್ಸ್ ಎಲ್ಲ ಮಾಡಿ ಈಗ ಸರಿಯಾಗಿ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಈಗ ಮಹಿಳೆಯರೊಂದು ರಿಕ್ಷಾ ಓಡಿಸ್ತಾರೆ ಅಂದ್ರೆ ಹುಬ್ಬೇರಿಸರು ಇರ್ತಾರೆ, ಅದಕ್ಕೆ ನಿಮ್ಗೆ ಹೇಳಿದ್ರೆ ಒಂದು ಕಣ್ಣಿಟ್ಟಿರ್ತಾರೆ ಅಂತ. ನಿಮ್ಗೆ ಮಹಿಳೆಯರೊಂದು ಹೇಗೆ ಪ್ರೋತ್ಸಾಹ ಕೊಡ್ತಾರೆ? ಮಹಿಳೆಯರು ತೊಂದ್ರೆ ಇಲ್ಲ, ಎಲ್ರು ತುಂಬಾ ಮಹಿಳೆಯರಿದ್ದಾರೆ. ನನಗೆ ಬಾಡಿಗೆ ಹೇಳುವವರೇ, ಪರ್ಮಿನೆಂಟ್ ಬಾಡಿಗೆಯವರಿದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ನಮ್ಮ ಊರಿನ ಎಲ್ಲ ಮಹಿಳೆಯರು, ಅವರಿವರಂದಲ್ಲ, ನಮ್ಮ ಊರಿನ ಎಲ್ಲ ಮಹಿಳೆಯರು ಮತ್ತೆ ಬೇರೆ ಊರಿನ ಮಹಿಳೆಯರು ಕೂಡ ಇದ್ದಾರೆ, ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ಅವರಿಗೂ ನಾನು ಹೇಳಿದ್ದೀನಿ, ನೀವು ಬನ್ನಿ ಕಲಿಯಿರಿ. ಆದ್ರೆ ಈಗ ತುಂಬಾ ಕೆಲವು ಮಹಿಳೆಯರು ಹೇಳ್ತಾರೆ, ನಾವು ಕಲಿಸ್ತೇನೆ ಅಂತ ಹೇಳ್ತಾ ಇದ್ದೇನೆ. ಆದ್ರೆ ಇನ್ನು ಮುಂದೆ ಅವರು ಕಲಿಬಹುದು ಅಂತ, ಅವರು ಕಲಿಬೇಕು, ಅದೇ ನನ್ನೊಂದು ಆಸೆ ಕೂಡ. ಅವರು ಕೂಡ ಕಲಿಬೇಕು, ನಮ್ಮ ಊರಿನಲ್ಲಿ ಕೂಡ ಕಲಿಬೇಕು. ಅವರ ಖರ್ಚು ಈಗ ನಿನ್ನೆ ಒಬ್ರು ಹೇಳಿದ್ರು, ಒಂದು ಕಲಿಸ್ಕೊಡ್ತೀರಂತ. ಕಲಿಸ್ತೇನೆ ಅಂತ ಹೇಳಿದೆ. ಯಾರಾದ್ರೂ ಒಬ್ರು ಉದ್ಧಾರ ಆಗ್ಬೇಕಲ್ಲ, ಆ ಕಾರಣದಿಂದ ಮಹಿಳೆಯರು ಸ್ವಲ್ಪ ಮುಂದೆ ಬನ್ನಿ. ಹಾಗೆ ನಮ್ಮ ಮತ್ತೆ ಊರಿನಲ್ಲಿ ಕೂಡ ತುಂಬಾ ನಂಗೆ ಸಪೋರ್ಟ್ ಮಾಡ್ತಾರೆ, ಬಾಡಿಗೆ ಹೇಳ್ತಾರೆ. ತುಂಬಾ ಹೆಂಗಸರು ಪರ್ಮಿನೆಂಟ್ ಬಾಡಿಗೆಯವರು ಇದ್ದಾರೆ. ಹಾಗೆ ಬಂಟ್ವಾಳ ತಾಲೂಕಲ್ಲಿ ಒಬ್ರೇನಾ? ಹೌದು, ನಾನು ಬಂಟ್ವಾಳ ತಾಲೂಕಿನಲ್ಲಿ ಬೇರೆ ನಾನು ನೋಡ್ಲಿಲ್ಲ. ಮತ್ತೆ ಮೊನ್ನೆ ಒಬ್ರು ವಾಟ್ಸಪ್ ಅಲ್ಲಿ ಒಂದು ಮಹಿಳೆ ಬಂದು ಸರಿ ಗೊತ್ತಿಲ್ಲ, ನೋಡ್ಲಿಲ್ಲ. ನಾನು ಹೋಗುದು ದಾರಿಯಲ್ಲಿ ಹೋಗುದು ನೋಡ್ಲಿಲ್ಲ. ಆಟೋ ರಿಕ್ಷಾ ಡ್ರೈವರ್ಗಳಂದ್ರೆ ಒಬ್ಬರಿಗೊಬ್ಬರು ಒಂದು ಪೈಪೋಟಿ ಇರುತ್ತೆ. ಅದ್ರಲ್ಲಿ ಕೂಡ ಒಂದು ಪುರುಷರ ತಗೊಂಡ್ರೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಏನ್ ಪೈಪೋಟಿ ಇರುತ್ತೆ ಅಂತ ಅದೇನು ಅಷ್ಟು ನನ್ಗೆ ಗಮನ ಬರ್ಲಿಲ್ಲ. ಪುರುಷರು ನಮ್ಮ ಪಾರ್ಕಿಂಗ್ ನಲ್ಲಿ ಅಷ್ಟೇನು ಇದು ಮಾಡ್ಲಿಲ್ಲ. ಪುರುಷರು ಕೆಲವರು ಒಂದ್ಸಲ ಆಚೆ ಈಚೆ ಮಾಡುವಾಗ ಒಂದ್ ಸ್ವಲ್ಪ ಆಚೆ ಈಚೆ ಇದು ಮಾಡ್ತಾರೆ, ಆದ್ರೆ ಅದನ್ನೆಲ್ಲ ನಾವು ಅಷ್ಟು ಗಮನದಲ್ಲಿ ಇಟ್ಕೊಳ್ಳಲ್ಲ. ಮತ್ತೆ ಅವರು ದುಡಿಯೋರು, ನಾವು ದುಡಿಯೋರು, ಅಷ್ಟೇನು ನನ್ನಲ್ಲಿ ಕಾಂಪಿಟೇಷನ್ ಯಾರು ಮಾಡ್ಲಿಲ್ಲ ಇಷ್ಟರವರೆಗೆ. ಹಾಗೆ ಮತ್ತೆ ಸಪೋರ್ಟ್ ಮಾಡ್ತಾರೆ ತುಂಬಾ ಗಂಡಸರು, ರಿಕ್ಷಾದವರು ಪರಸ್ಪರ ಎಲ್ಲ ಗಂಡಸರು ಕೂಡ ಆಟೋ ರಿಕ್ಷಾದವರು ನಂಗೆ ಸಪೋರ್ಟ್ ಮಾಡ್ತಾರೆ. ಆಚೆ ಈಚೆ ಹೋಗು, ಅದೇನು ನಲ್ಲಿ ಭಯಪಡಿಯಾಗಿ ನಿಲ್ಲಿಲ್ಲ ಯಾರು. ಅಂದ್ರೆ ಯಾವ ರೀತಿಯಲ್ಲಿ ನಿಮಗೆ ಅವರು ಹೆಲ್ಪ್ ಮಾಡ್ತಾರೆ ಅಂದ್ರೆ ಒಂದು ಗಾಡಿಯಲ್ಲಿ ಹೋಗುವಾಗ ಏನಾದ್ರೂ ಒಂದು ಟೈರ್ ಒಂದು ಇದಾದ್ರೆ, ಮತ್ತೆ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಅವರಲ್ಲಿ ಹೋಗಿ ಹೇಳಿದ್ರೆ ಬಂದು ನೋಡ್ತಾರೆ, ಸರಿಯಾಗಿದೆಯಾ ಇಲ್ವಾ ಅಂತ. ಪರಿಚಯ ಇದ್ದವರು ನೋಡ್ತಾರೆ, ಇಲ್ಲದವರು ಬಂದು ಒಂದು ಹೆಲ್ಪ್ ಮಾಡ್ತಾರೆ. ಯಾರು ಧೈರ್ಯಲ್ಲಿ ಹೋಗುವಾಗೂ ಅಷ್ಟೇ. ಮತ್ತೆ ನಮ್ಮ ಪಾರ್ಕಿಂಗ್ ನಲ್ಲೂ ಕೂಡ ಅಷ್ಟೇ, ತುಂಬಾ ಒಳ್ಳೆಯವರು, ಏನು ಸಮಸ್ಯೆ ಇಲ್ಲ, ಕಿರಿಕಿರಿ ಇಲ್ಲ. ನನಗಂತೂ ಪ್ರಾಬ್ಲಮ್ ಆಗಿಲ್ಲ ಯಾವತ್ತು. ಹಾಗೆ ಒಂದು ತುರ್ತು ಪ್ರಯಾಣಿಕರ ಸಹಾಯಕ್ಕೆ ಬೇಕಾಗುವಂತದ್ದು ಒಂದು ರಿಕ್ಷಾ, ಆಟೋ ರಿಕ್ಷಾ ಒಂದು 10% ಒಂದು ಅಭಿಮಾನ ಸರಿ ಇಲ್ಲ ಅನ್ನುವಂಥದ್ದು. ನೀವೇನ್ ಹೇಳ್ತೀರಾ ಅದಕ್ಕೆ? ಕೆಲವರು ಇರ್ತದೆ, ಕೆಲವರಿಗೆ ಇರ್ತದೆ. ಕೆಲವರಂತೂ ಒಂದು 100ರಲ್ಲಿ ಒಂದು 20% ಜನ ಇರ್ತಾರೆ ಸರಿ ಇಲ್ಲ ಹಾಗೆ. ಮತ್ತೆ ಒಂದು 80% ಜನ ಹಾಗೆಲ್ಲ ಇಲ್ಲ. ಈಗ ಎಲ್ಲರೂ ಒಂದು ಕೆಲಸ ಸಪೋರ್ಟ್ ಮಾಡುವವರೇ. ಹೆಚ್ಚಾಗಿ ಹೇಳ್ತಾರೆ ರಿಕ್ಷಾದಲ್ಲಿ ಒಬ್ಬೊಬ್ಬರಿಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ ಹಾಗೆ. ಅದೇನು ಈಗ ಪ್ರಾಬ್ಲಮ್ ಇಲ್ಲ ಅಷ್ಟು. ಕೆಲವರು ಬರ್ತಾರೆ, ಮತ್ತೆ ನಮ್ಮಲ್ಲಿ ನಂಬಿಕೆ ಇಟ್ಟು ಬರುವುದು. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಅಂತ ಅನಾಹುತ ಆಗಿದೆ, ಆಗಿಂದ ಜನಗಳು ಹೇಳ್ಬೋದು ಅದು ಸರಿ ಇಲ್ಲ ಹೋಗುದು ಒಬ್ಬೊಬ್ರು ಅಂತ. ಮತ್ತೆ ಈಗಿನ ನಮ್ಮ ಹಳ್ಳಿಯಲ್ಲಿ ಎಲ್ಲ ಹಾಗೇನು ಇಲ್ಲ ಪ್ರಾಬ್ಲಮ್. ರಾತ್ರಿ ಹೊತ್ತಲ್ಲಿ ಒಂದು ಆಟೋ ರಿಕ್ಷಾ ಬಹಳ ಒಂದು ಹೆಲ್ಪ್ಗೆ ಬರುತ್ತೆ. ಅಂತ ಸಂದರ್ಭದಲ್ಲಿ ನಾವೆಲ್ಲ ಯಾರಾದ್ರೂ ಎಮರ್ಜೆನ್ಸಿ ಇದ್ರೆ ರಿಕ್ಷಾವನ್ನೇ ಫಾಲೋ ಮಾಡ್ತಾರೆ ಅಂತ. ನಿಮ್ಮನ್ನು ಯಾರಾದ್ರೂ ಫಾಲೋ ಮಾಡಿದ್ರೆ ರಿಕ್ಷಾ ಬೇಕು ರಾತ್ರಿ ಹೊತ್ತಲ್ಲಿ ಅಂತ? ನಮ್ಮ ಪರಿಚಯದವರೇ ಮಾಡ್ತಾರೆ. ಯಾಕಂದ್ರೆ ಎಮರ್ಜೆನ್ಸಿ ಒಂದೊಂದ್ಸಲ ಆಟೋ ರಿಕ್ಷಾ ಬೇಕಾಗುತ್ತೆ. ಆವಾಗ ಆಕ್ಚುಲಿ ನನ್ನ ಗಂಡ ಇರ್ತಾರೆ ಮನೆಯಲ್ಲಿ, ಅವರು ಇದ್ರೆ ಅವರು ಹೋಗ್ತಾರೆ. ಒಂದು ವೇಳೆ ಅವರು ಇಲ್ಲದಿದ್ರೆ ಅಂತ ಎಮರ್ಜೆನ್ಸಿಲಿ ನಾನೇ ಹೋಗ್ತೀನಿ. ಯಾಕಂದ್ರೆ ಹೆಂಗಸರಾದ್ರೆ ನಾನೇ ಹೋಗ್ತೀನಿ, ಗಂಡಸರಾದ್ರೆ ನನ್ನ ಗಂಡನೇ ಹೋಗ್ತಾರೆ. ಅಂತೂ ಒಂದ್ಸಲ ಅಂತ ಸಂದರ್ಭ ಬಂದಿತ್ತು. ಒಂದ್ಸಲ ನಮ್ಮ ಮನೆಯ ಪಾರ್ಕಿಂಗ್ ನವರ ಹತ್ರನೇ ಒಬ್ರು ಒಂದು 8 ಗಂಟೆಗೆ ಅರ್ಜೆಂಟ್ ಅವರಿಗೆ ಹೋಗ್ಲಿಕ್ಕಿತ್ತು, ಕಕ್ಕಿ ಪದವಿಗೆ, ಕಟ್ಟದ ಒಳಪಿನ ಕಕ್ಕಿ ಪದವಿಗೆ. ಅವಾಗ ಅವರಿಗೆ ನನ್ನ ಗಂಡ ಇರ್ಲಿಲ್ಲ. ಆ ಹೊತ್ತಲ್ಲಿ ಅವರನ್ನು ಬಿಡಕ್ಕಾಗಲ್ಲ.
ಅದಕ್ಕಾಗಿ ಅವರಲ್ಲಿ ನಂಬಿಕೆ ಇಟ್ಟು ಅವರು ನನ್ನಲ್ಲಿ ನಂಬಿಕೆ ಇಟ್ಟು ನಾನು ಹೋಗಿದೆ, ಅವರನ್ನ ಬಾಡಿಗೆ ಕೊಂಡೋಗಿ ಬಿಟ್ಟು ನಾನು ಮನೆಗೆ ಬಂದಿದ್ದೆ. ಪ್ರಾಬ್ಲಮ್ ಏನಿಲ್ಲ. ಮತ್ತೆ ಒಂದು ವಾಹನ ಸಿಬ್ಬಂದಿಗಳು ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ, ಇಳಿಸ್ಲಿಕ್ಕಾಗದ ಟೈಮಲ್ಲಿ ಅವರು ಇಳಿಸ್ಕೊಂಡು ಹೋಗ್ತಾರೆ, ಅದೆಲ್ಲ ಸಪೋರ್ಟ್ ಮಾಡ್ತಾರೆ. ನಮ್ಮ ರಿಕ್ಷಾದವರು ಅಂತ ಗೌರ್ಮೆಂಟ್ ಬಸ್ಸಿನವರು ಪ್ರತಿಯೊಂದು ವಾಹನ ಸಿಬ್ಬಂದಿಗಳು ಸಪೋರ್ಟ್ ಮಾಡ್ತಾರೆ. ಓಕೆ, ಪೂರ್ಣಿಮಾ ಶೆಟ್ಟಿ ಅವರೊಂದಿಗೆ ಇನ್ನಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ನ ಬಳಿಕ.